ಕೃಷಿ ಆಧಾರಿತ ಭಾರತದಲ್ಲಿ ಗೋವುಗಳಿಗೆ ಹಾಗೂ ಗೋವಿನ ಉತ್ಪನ್ನಗಳಿಗೂ ಅತ್ಯಂತ ಮಹತ್ವವಿದೆ. ಇಲ್ಲಿನ ಸಂಸ್ಕೃತಿ ಹಾಗೂ ಧಾರ್ಮಿಕ ಇತಿಹಾಸದ ಜೊತೆಯಲ್ಲಿ ಭಾವನಾತ್ಮಕ ಸಂಬಂಧಗಳನ್ನು ಇರಿಸಿಕೊಂಡು ಗೋವುಗಳನ್ನು ರಕ್ಷಿಸುವ ಅನಿವಾರ್ಯತೆ ಇದೆ ಎಂದು ಪ್ರಸಿದ್ಧ ಆಧ್ಯಾತ್ಮಿಕ ಚಿಂತಕ ಕಾಳಿಚರಣ್ ಮಹಾರಾಜ್ ಹೇಳಿದರು. ಕೊಲ್ಲೂರಿನ ಶ್ರೀ ಮೂಕಾಂಬಿಕಾ ದೇವಸ್ಥಾನಕ್ಕೆ ಭೇಟಿ ನೀಡಿ ಶ್ರೀದೇವಿಯ ದರ್ಶನ ಪಡೆದು ದೇವಿಗೆ ಭಕ್ತಿ ಸುಧೆಯನ್ನ ಅರ್ಪಿಸಿದ ಬಳಿಕ ಅವರು ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದರು. ಭಾರತೀಯ ತಳಿಯ ಗೋವುಗಳನ್ನು ರಕ್ಷಣೆ ಮಾಡುವ ಕಾರ್ಯಗಳು ದೇಶದಲ್ಲಿ ಹೆಚ್ಚಾಗಬೇಕು. ವಿದೇಶಿ ತಳಿಯ ಗೋವುಗಳಿಗೆ ಹೋಲಿಕೆ ಮಾಡಿದ್ರೆ ದೇಶೀಯ ತಳಿಯ ಗೋವುಗಳಲ್ಲಿ ಔಷಧೀಯ ಗುಣಗಳ ಮಹತ್ವವಿದೆ. ಗೋವುಗಳನ್ನು ರಕ್ಷಿಸುವ ನಿಟ್ಟಿನಲ್ಲಿ ಅಗತ್ಯವಾದ ಕಾನೂನು ಜಾರಿಯಾಗಬೇಕು. ಹಿಂದೂ ಸಮಾಜದ ರಕ್ಷಣೆಗಾಗಿ ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ನಡೆಯುತ್ತಿರುವ ಕಾರ್ಯಗಳು ಅಭಿನಂದನೀಯ ಎಂದರು. नवरात्रि के शुभ अवसर यही संदेश है, देवी बलि प्रिया है। जो लोग बकरे मुर्गे काटते हैं देवी के सामने वो अज्ञानता से काटते हैं। देवी तो कोई बकरे मुर्गे खाने वाली नहीं है। बकरे मुर्गे देवी के सामने काट के खुद ही खा जाते हैं भगत लोग। तो ये अज्ञान युक्त प्रथा को छोड़ के ये जातीयवाद रूपी और भाषावाद रूपी पशुओं को हम देवी के सामने काटें तो जगदम्बा प्रसन्न हो जाए और हिंदू संस्कृति को वरदान दे देवे एकीभूत होने की और पूरे विश्व पर राज करने का वरदान जगदम्बा दे देवे। यही संदेश है कि बकरे मुर्गे ना काटे, देवी को मध्य मास का नैवेद्य ना चढ़ाएं। ये सड़ा हुआ जातीयवाद ही देवी के सामने काटे, उसकी बलि देवे, ये भाषावाद की बलि देवे और भारत माँ के चरणों में सारे हिंदू एकीभूत हो जाए। ಈ ಸಂದರ್ಭ ಉದ್ಯಮಿ ಗುರ್ಮೆ ಸುರೇಶ್ ಶೆಟ್ಟಿ, ಶಕ್ತಿರಾಜ್, ಪ್ರತೀಕ್ ಶೆಟ್ಟಿ ಮುಲ್ಕಿ, ಅಭಿಷೇಕ್ ಭಂಡಾರಿ ಎಕ್ಕಾರು, ಶರತ್ ಹೆಗ್ಡೆ ಉಪಸ್ಥಿತರಿದ್ದರು. ರುದಚತುರಂಗ ಬಲಕ್ಷೇತಿರಂಗ ಘಟದ್ಬಹುರಂಗ ರಟದ್ಘಟುಗೆ ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯ ಕಪರ್ಧಿನಿ ಶೈಲಸುತೆ ಕನಕಲ ಸತ್ಕಲ ಸಿಂಧು ಜಲೈರನುಷಿಂಚತಿ ಗಣರಂಗ ಭುವ